ಗಣರಾಜ್ಯೋತ್ಸವದ ದಿನದಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನಿರಾಕರಣೆಯ ಹಿನ್ನೆಲೆಯಲ್ಲಿ ಕೇಂದ್ರದ ವಿರುದ್ಧ ಸದ್ಯ ಕರಾವಳಿಗರ ನೆತ್ತರು ಕುದಿಯುವಂತೆ ಮಾಡಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ನಿಲುವನ್ನು ಖಂಡಿಸಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಗೌರವ ನೀಡುವ ಸಲುವಾಗಿ ಬಿಲ್ಲವ ನೇತಾರ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ನಾಳೆ ಬೃಹತ್ ಸ್ವಾಭಿಮಾನಿ ನಡಿಗೆ ನಗರದಲ್ಲಿ ನಡೆಯಲಿದ್ದು, ಇದಕ್ಕೆ ಅಗತ್ಯ ಇರುವಂತಹ ಎಲ್ಲ ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ. ತಂಗನಡಿ ಗರುಡಿ ಕ್ಷೇತ್ರದಿಂದ ಸಂಜೆ 3:30ಕ್ಕೆ ಕುದ್ರೋಳಿ ಕ್ಷೇತ್ರದವರೆಗೆ ನಡೆಯುವಂತಹ ಈ ನಡಿಗೆಯಲ್ಲಿ ಅಖಂಡ ಸಂಖ್ಯೆಯಲ್ಲಿ ಜಾತಿ ಧರ್ಮ ಮೇಲು ಕೀಳು ಎಂಬ ಭಾವನೆಯನ್ನ ಬದಿಗಿಟ್ಟು ಜನ ಸೇರುವಂತಹ ಸಾಧ್ಯತೆ ಇದೆ. ಈ ನಡಿಗೆಯಲ್ಲಿ ವಿವಿಧ ಬಿಲ್ಲವ ಸಂಘಟನೆಗಳು ವಿವಿಧ ತಾಲೂಕುಗಳಿಂದ ಭಾಗವಹಿಸಲಿವೆ. ಜೊತೆಗೆ ವಿಶ್ವ ಹಿಂದೂ ಪರಿಷತ್, ಬಿರುವಿರುಕುಡ್ಲ ಸಂಘಟನೆ ಹಾಗೂ ವಿವಿಧ ಜನಪರ ದಲಿತ ಹಿಂದುಳಿದ ಸಂಘಟನೆಗಳು ಈ ನಡಿಗೆಯಲ್ಲಿ ಹೆಜ್ಜೆಯನ್ನ ಹಾಕಲಿವೆ. ಇದರ ಜೊತೆಗೆ ಪ್ರಮುಖ ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ನಡಿಗೆಯನ್ನ ಬೆಂಬಲಿಸಿದ್ದು ಜಾಥಾ ಮತ್ತು ನಡಿಗೆಯನ್ನ ಹಮ್ಮಿಕೊಂಡಿವೆ. ಇನ್ನು ಎಡ ಜಾತ್ಯತೀತ ಪಕ್ಷಗಳು ಮತ್ತು ಸಮಾನ ಮನಸ್ಕ ಸಂಘಟನೆಗಳು ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿ ಸಂಜೆ 3 ಗಂಟೆಗೆ ಮಂಗಳೂರಿನ ಕ್ಲಾಕ್ ಟವರ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಜಾಥಾವನ್ನು ನಡೆಸಿ ನಾರಾಯಣ ಗುರುಗಳಿಗೆ ಗೌರವವನ್ನು ಸೂಚಿಸಲಿದ್ದಾರೆ. ಬಿಜೆಪಿ ಸರ್ಕಾರದಿಂದಲೂ ನಡಿಗೆಗೆ ಬೆಂಬಲ ಇದೆ ಎಂದು ಈಗಾಗಲೇ ಕ್ಯೂನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ತಿಳಿಸಿದ್ದಾರೆ. ಜೊತೆಗೆ ನಾಡಿನ ನಡಿಗೆ ಯಾವುದೇ ಪಕ್ಷ ಅಥವಾ ರಾಜಕೀಯಕ್ಕೆ ಸಂಬಂಧಪಡದೆ ಘೋಷಣೆಗಳನ್ನ ಕೂಗದೆ ಒಂದೇ ಜಾತಿ ಒಂದೇ ಮತ ಎಂಬ ಧ್ಯೇಯವನ್ನು ಅಳವಡಿಸಿಕೊಂಡು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಸಂಪೂರ್ಣ ಮೌನ ಮೆರವಣಿಗೆಯಾಗಿದ್ದು ನಡಿಗೆಯಲ್ಲಿ ಕೇವಲ ಹಳದಿ ಶಾಲಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಕೂಡ ನಾಳಿನ ನಡಿಗೆಯಲ್ಲಿ ಭಾಗವಹಿಸಲಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಡೆಯುವಂತಹ ಜಾಥಾ ಬೆಳಗ್ಗೆ 8 ಗಂಟೆಗೆ ಗರುಡಿ ಕ್ಷೇತ್ರದಿಂದ ಪಂಪ್ವೆಲ್, ನಂತೂರು, ಕುಲಶೇಖರ, ಬೈತುರ್ಲಿ, ನೀರುಮಾರ್ಗ, ವಾಮಂಜೂರು, ಗುರುಪುರ, ಕೈಕಂಬ, ಸುಂಕದಕಟ್ಟೆ, ಬಜ್ಪೆ, ಕಾವೂರು, ಕೂಳೂರು, ಪಣಂಬೂರು, ಮೀನಕಳಿಯ, ಸುರತ್ಕಲ್, ಕುಳ್ಳಾಯಿ, ನಂತೂರು, ಕಲೆಕ್ಟರ್ ಗೇಟ್, ಜ್ಯೋತಿ, ಹಂಪನಕಟ್ಟೆ ಸಿಗ್ನಲ್, ಕೇಸರಾವ್ ರಸ್ತೆ, ಪಿವಿಎಸ್ ರಸ್ತೆ, ಎಂಜಿ ರಸ್ತೆಯಾಗಿ ಬಂದು 4 ಗಂಟೆಗೆ ಉರ್ವಾ ಸ್ಟೋರ್ನ ಮೈದಾನದ ಕಾಲ್ನಡಿಗೆಯಲ್ಲಿ ಕುದ್ರೋಳಿ ದೇವಸ್ಥಾನಕ್ಕೆ ಬಂದು ಕಾರ್ಯಕ್ರಮವನ್ನ ಸಮಾಪನ ಮಾಡಲಾಗುತ್ತೆ. ಒಟ್ಟಿನಲ್ಲಿ ನಾಡಿನ ನಡಿಗೆ ಎಲ್ಲ ಪಕ್ಷ, ಹಿಂದೂ ಪರ ಸಂಘಟನೆ ಸೇರಿದಂತೆ ವಿವಿಧ ಹಿಂದುಳಿದ ಜಾತಿ ಸಂಘಟನೆಗಳು ಸ್ವಾಭಿಮಾನಿ ನಡಿಗೆಯಲ್ಲಿ ಭಾಗಿಯಾಗಿ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಂದೇ ದೇವರು ಎಂಬ ಸಮಾನತೆಯ ಧ್ಯೇಯ ವಾಕ್ಯವನ್ನ ಜಗತ್ತಿಗೆ ಸಾರಿದ ನಾರಾಯಣ ಗುರುಗಳಿಗೆ ಈ ಐತಿಹಾಸಿಕ ಜಾಥಾದ ಮೂಲಕ ಗೌರವ ಸಲ್ಲಿಕೆಯಾಗಲಿದೆ.